ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಎಸ್ ಮೇಡಮ್, ಈಗ ಗಣೇಶನಿಗೆ ಉಂಡೆ ಇಷ್ಟ ಅಲ್ವಾ? ಉಂಡೆ ಬೇಕೇ ಬೇಕು. ಅದಕ್ಕೆ ನಾನೊಂದು ಸಿಂಪಲ್ ಆಗಿ ಶೇಂಗಾ, ಎಳ್ಳು, ಬೆಲ್ಲ, ಬರೀ 3 ಇಷ್ಟೇ ಇಷ್ಟೇ ತಗೊಳ್ತೇನೆ. ಬೆಂಕಿ ಹಚ್ಚಲ್ಲ, ನೀರು ತಗೊಳ್ಳಲ್ಲ, ಏನು ಮಾಡದೆ. ಏನು ಕೆಲಸ ಇಲ್ಲ ನನಗೆ. ಸುಮ್ಮನೆ ಕುತ್ಕೊಂಡು ಈಗ ನೋಡೋದಷ್ಟೇ ಕೆಲಸ. ಮಿಕ್ಸಿ ಮಾಡಬೇಕು. ಸ್ವಲ್ಪ ಕೆಲಸ ಇದೆ. ನೀವು ಒಂದು ಸಣ್ಣ ಕೆಲಸ ಮಾಡಿಕೊಟ್ರೆ ನಾನೊಂದು ಉಂಡೆ ಮಾಡಿಕೊಡ್ತೇನೆ. ಮಾಡೋಣ? ಹಾಂ, ಮಿಕ್ಸಿ ಬೇಕು ಅಂತ ಹೇಳಿದ್ರಿ. ಓಕೆ, ಸರಿ. ನೋಡಿ, ಒಂದು ಕಪ್ಪು ಶೇಂಗಾ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಮಾಡಿಲ್ಲ, ಮಾಡಿಟ್ಟಿದ್ದೀನಿ ಆಯಿತಾ. ಈಗ ಇದನ್ನು ಸಹ, ಈ ಎಳ್ಳನ್ನು ಸಹ ಬಿಳಿ ಎಳ್ಳು ತೊಳೆದು ಹುರಿದು ಇಟ್ಕೊಂಡಿದ್ದೀನಿ. ಅದನ್ನು ಈಗ 1 ಕಪ್ ಶೇಂಗಾ ಬೀಜ ತಗೊಂಡ್ರೆ ಎಳ್ಳು ಅರ್ಧ ನೀವು ತುಂಬಾ ಹಾಕ್ಬೋದು. ನಾನಿಲ್ಲಿ ಅರ್ಧವೇ ಹಾಕಿದ್ದೇನೆ. ಪ್ರಮಾಣ ಇಷ್ಟೇ ಆಗ್ಬೇಕು ಅಂತ ಇಲ್ಲ, ನೀವು ಇದನ್ನೇ ಜಾಸ್ತಿ ಹಾಕಿ ಶೇಂಗಾವನ್ನು ಕಡಿಮೆ ಮಾಡ್ಬೋದು, ಹಾಗೇನಿಲ್ಲ. ಆಯ್ತು. ಈಗ ಶೇಂಗಾ ಉಂಡೆ ಹಾಗೆ. ಇದೀಗ ಸ್ವಲ್ಪ ತರಿತರಿಯಾಗಿ ತರಿ ಮಾಡಿ, ಮತ್ತೆ ಅದು ಪೀಸ್ ಆಗುತ್ತೆ. ಸಾಕು. ಓಕೆ, ಮಿಕ್ಸಿ ತರಿ ಕೇಳೋದೇ ಇಲ್ಲ ಅಲ್ವಾ? ನೋಡಿ, ಎಷ್ಟು ಬೇಗ ಪೀಸ್ ನೈಸೇ ಆಗಿಬಿಡುತ್ತೆ ಅಲ್ವಾ? ನೋಡಿ, ಇದಕ್ಕೆ ಈ ಬೆಲ್ಲ ಇದೆಯಲ್ಲ, ಇದನ್ನು ಹಾಕಿ ಮಿಕ್ಸ್ ಮಾಡ್ತೇನೆ. ಪಟಾಪಟ್ 5 ನಿಮಿಷಕ್ಕೆಲ್ಲ ಉಂಡೆ ರೆಡಿ. ಈಗ ಇನ್ನೊಂದು ಬಾರಿ ಮಿಕ್ಸಿ ಮಾಡ್ಲಿಕ್ಕೆ ಉಂಟು. ಮಿಕ್ಸಿ ಮಾಡ್ಕೊಳ್ಬೇಕಾ? ಮುಗೀತು ಕೆಲಸ? ಇಲ್ಲ, ನಿಮಗೆ ಬರೀ ತಿನ್ನೋದೊಂದೇ ಅಲ್ಲ, ಇನ್ನೊಂಚೂರು ಕೆಲಸ ಇದೆ ಆಯ್ತಾ. ಇನ್ನೊಂದು ಬಾರಿ ನಾನು ಮಿಕ್ಸಿಗೆ ಹಾಕ್ತೇನೆ. ಬೆಲ್ಲ ಮಿಕ್ಸ್ ಆಗಬೇಕಲ್ವಾ, ಅದಕ್ಕೆ ಫಸ್ಟೇ ಹಾಕ್ಬಿಟ್ರೆ ನಾವು ಬೆಲ್ಲನೂ ಹಾಕಿದ್ರೆ ನೀರಾಗುತ್ತಲ್ಲ, ಅಂಟಾಗಿ ಅದು ಅದಕ್ಕೆ ಮಿಕ್ಸ್ ಆಗಲ್ಲ. ಅದಕ್ಕೆ ಈ ಥರ ಮಾಡೋದು. ಓಕೆ, ಇದು 1 ರೌಂಡ್ ಸಾಕಲ್ಲ? 1 ರೌಂಡ್ ಸಾಕು. ಸ್ವಲ್ಪ ಮಿಕ್ಸ್ ಆದರೆ ಸಾಕು. ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ? ಓಕೆ, ಮತ್ತೆ ಈಗ ಇದಕ್ಕೆ ಹಾಕೊಳ್ತೇನೆ. ಪಾಕ ಮಾಡೋದಿಲ್ಲ, ಆಚೆ 2 ಬಾರಿ ಗ್ರೈಂಡ್ ಮಾಡಿಕೊಂಡ್ರೆ ದಿಢೀರ್ ಉಂಡೆ. ನೀವು ರಾಂಗ್ ಟೈಮಿಂಗ್ ಆಯ್ತಾ? ಯಾಕೆ? ಸ್ವಲ್ಪ ಬೇಗ ಹೇಳ್ಕೊಡ್ಬೇಕಿತ್ತು. ಯಾಕೆ? ಮೊನ್ನೆ ಚೌತಿ ಗಣೇಶ ಹಬ್ಬಕ್ಕೆಲ್ಲ ಈಸಿಯಲ್ಲಿ ಎಷ್ಟು ಬಗೆ ಲಡ್ಡು ಥರ ಮಾಡಿ ಇಡ್ಬೋದಿತ್ತು. ಹೌದು, ಈಸಿಯಾಗಿ ಆಗ್ತಾ ಇತ್ತು. ನಮ್ಮ ಟಿವಿ ಅವ್ರು ನೀವೇನು ಯಾವತ್ತು ಕರಿತಾನೆ ಇರ್ತೀರ. ಅವತ್ತು ನಂಗೆ ಟೈಮ್ ಇರಲಿಲ್ಲ, ಇವತ್ತು ಬಂದು ಹೇಳ್ಕೊಡ್ತಿದ್ದೇನೆ. ತೊಂದರೆ ಇಲ್ಲ, ನೆಕ್ಸ್ಟ್ ಹಬ್ಬಕ್ಕೆ ಮಾಡಿ. ಯಾವ ಹಬ್ಬಕ್ಕೆ ಬೇಕಾದರೂ ಇದನ್ನು ಮಾಡ್ಬೋದು ನೀವು. ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡಿದ್ದೇನೆ. ಇದಕ್ಕೆ ಏಲಕ್ಕಿ ಪುಡಿ, ಯಾವುದೇ ಇದು ಎಸೆನ್ಸ್ ಬೇಡ, ಯಾಕಂದರೆ ಇದೇ ಪರಿಮಳ ಇದೆಯಲ್ಲ. ಶೇಂಗಾ, ಎಳ್ಳು ಎಲ್ಲ, ಮತ್ತೆ ಹೆಲ್ದಿ ಬೆಲ್ಲ, ಸಕ್ಕರೆ ಏನು ಬೇಡ. ಇನ್ನು ಡೈರೆಕ್ಟ್ ನೋಡಿ. ದೊಡ್ಡ ಉಂಡೆ ಬೇಕಾ, ಸಣ್ಣ ಉಂಡೆ ಬೇಕಾ? ಹೇಗೆ ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ. ಸಣ್ಣದಾದರೆ 2 ತಿನ್ಬೋದಲ್ವಾ? ಅದಕ್ಕಾಗಿ ನಾನು ಅಂದರೆ ಅವಾಗ ಇದು ಕ್ವಾಂಟಿಟಿ ಜಾಸ್ತಿ ತಿಂದೆ ಅಂತ ಅನ್ಸೋದು. ದೊಡ್ಡದು ಸ್ವಲ್ಪ ಸ್ವೀಟ್ 1 ಕೊಟ್ಟರೆ ಒಂದೇ ಕೊಟ್ಟೆ ಅಂತಾಗಲ್ಲ, 2. ಈಗ ಸಣ್ಣಿದ್ರೆ 2 ಕೊಡ್ಬೋದಲ್ವಾ? ಅದಕ್ಕೆ ಸಣ್ಣ ಮಾಡ್ತಿದ್ದೇನೆ ಅಲ್ವಾ. ನೋಡಿ, ಸಿಂಪಲ್ಲಾಗಿ ಬೇಗ ಒಂದು ಉಂಡೆ ಮಾಡಿ ಕೊಟ್ಟಿದ್ದೇನೆ ಆಯಿತಾ. ಸೂಪರ್ ಹೆಲ್ದಿ ಅಲ್ವಾ? ಮತ್ತೆ ಒಂದು ಎಳ್ಳುದು ಅದರದ್ದು ಆಯಿಲ್ ಸಿಗುತ್ತೆ, ಮತ್ತೆ ಶೇಂಗಾದು ಕೂಡ ಆಯಿಲ್ ಸಿಗುತ್ತೆ. ಬೆಲ್ಲ ಅಂಟಿದೆಯಲ್ಲ, ಹಾಗಾಗಿ ನೋಡಿ, ನಿಮಗೆ ಬೆಂಕಿ ಹಚ್ಚು ಕೆಲಸ ಇಲ್ಲ, ಏನಿಲ್ಲ. ದಿಢೀರ್ ಉಂಡೆ. ಎಷ್ಟು ಜನ ಬೇಕಾದರೂ ಬರಲಿ, 4 ಜನ ಕಟ್ಟಿಟ್ಬಿಟ್ರೆ ಉಂಡೆ ರೆಡಿ ಆಗೋಯ್ತು ಅಲ್ವಾ? ಅಲ್ಲ, ಸೂಪರ್. ನಿಮಗೆ ಬರುತ್ತಾ? ಮಾಡ್ತೀರಾ? ಮಾಡಿ. ಇಷ್ಟು ಸಾಕಲ್ಲ? ನಿಮಗೆ ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೊಳ್ಳಿ. ಇಲ್ಲ, ಚಿಕ್ಕದು. ನೋಡಿ, ತುಪ್ಪ ಇಲ್ಲ, ಒಳ್ಳೆ ಶೇಪ್ ಬರ್ತಾ ಇದೆ. ಬಂತಾ? ನೀವು ಆಲ್ರೌಂಡರ್ ಬಿಡಿ. ನಿಮಗೆ ಟೈಮ್ ಇಲ್ಲ ಉಂಡೆ ಕಟ್ಟೋಕ್ಕೆ ಅಂದರೆ ಹಾಗೇನು ನೀವು ತಿನ್ಬೋದು. ಅದಕ್ಕೆ ಇದನ್ನೇ ಪಂಚಕಜ್ಜಾಯ ಥರ ಮಾಡೋಕ್ಕಾಗತ್ತಾ? ಆಗುತ್ತೆ. ನೀವು ಇದನ್ನೇ ಪಂಚಕಜ್ಜಾಯ ಅಂತ ಕೊಟ್ಟರು ಏನು ಗೊತ್ತಾಗಲ್ಲ. ಎಲ್ಲಿ ಪಂಚಕಜ್ಜಾಯ ಅಲ್ವಾ? ನೋಡಿ, ಎಷ್ಟೊಂದು ಲಾಭ ಇದೆ ಅಲ್ವಾ ಇದರಿಂದ. ಕರೆಕ್ಟ್. ಉಂಡೆ ತಯಾರು. ನೀವು ಉಂಡೆ ಮಾಡಿದ ಒಳ್ಳೆ ಶೇಪ್ ಬಂದಿದೆ. ನಾನು ಸ್ವಲ್ಪ ಡೊಂಕು ಆಗಿ ಬಂದಿದೆ, ಪರವಾಗಿಲ್ಲ. ಉಂಡೆನೇ ಅಲ್ವಾ, ಡೊಂಕಾಗಲಿ ಏನಾಗಲಿ. ಸರ್ವ್ ಮಾಡಿ. ಓಕೆ, ನೋಡಿ, ಈಗ ಉಂಡೆ
ರೆಡಿ ಆಯಿತು. ನಾನು ಇಷ್ಟು ಕ್ವಾಂಟಿಟಿ ತಗೊಂಡದ್ರಲ್ಲಿ ನೋಡಿ ಇಷ್ಟು ಉಂಡೆ ಆಗಿದೆ. ನೀವು ಬೇಕಾದರೆ ಜಾಸ್ತಿ ಮಾಡ್ಕೊಳ್ಬೋದು, ಹಾಗೇನಿಲ್ಲ. ದಿಢೀರಾಗಿ ಹೆಲ್ದಿಯಾಗಿ ಗಣೇಶನಿಗೆ ಇಷ್ಟವಾದ ಉಂಡೆ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಲಡ್ಡುವನ್ನು ನಾನು ನೆಕ್ಸ್ಟ್ ಹಬ್ಬಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಖಂಡಿತ ಮಾಡಿ. ಥ್ಯಾಂಕ್ ಯು ಮೇಡಮ್. ಸೊ ಸಿಹಿ ಸವಿಯಾದಂಥ ಶೇಂಗಾ ಎಳ್ಳು ಉಂಡೆ ತುಂಬ ಚೆನ್ನಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಎಳ್ಳು ಶೇಂಗಾ ಉಂಡೆ ತಯಾರಿಸುವ ವಿಧಾನ. ಮೊದಲು ಹುರಿದ ಶೇಂಗಾ ಬೀಜ 1 ಕಪ್ನಷ್ಟು, ಅರ್ಧ ಕಪ್ ಹುರಿದ ಬಿಳಿ ಎಳ್ಳನ್ನು ತರಿತರಿಯಾಗಿ ರುಬ್ಬಿಕೊಂಡು 1 ಕಪ್ ಬೆಲ್ಲ ಹಾಕಿ ಮತ್ತೊಮ್ಮೆ ತಿರುವಿಕೊಳ್ಳಿ. ಆನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ಸರ್ವ್ ಮಾಡಿ ಎಳ್ಳು ಶೇಂಗಾ ಉಂಡೆ. ಎಸ್ ಮೇಡಮ್. ಸೊ ಇದು ಎರಡು ಕೂಡ ನಾನ್ ಫಸ್ಟ್ ಅಂತ ಹೇಳುವಂಥದ್ದು. ಬಟ್ ನನಗೆ ಇದು ತುಂಬ ಕುತೂಹಲ ಅನಿಸ್ತಾ ಇದೆ. ಹೌದಾ? ಯಾಕೆ ಅಂತ ಹೇಳಿದರೆ ಮಧ್ಯಾಹ್ನ ಹಸಿವಾಗುವಾಗ ಏನಾದರೂ ಫಸ್ಟ್ ಖಾರ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ನೋಡುವಲ್ಲ? ತಗೊಳ್ಳಿ ನೋಡಿ. ಓ ಸಾಫ್ಟ್ ಆಗಿದೆ ಅಲ್ವಾ? ಒಳಗೆಲ್ಲ ಸಾಫ್ಟ್ ಇರ್ತದೆ, ಹೊರಗಡೆ ಮಾತ್ರ ಹೇಗಿದೆ? ಥ್ಯಾಂಕ್ ಯು. ತಿಂತ ಲಾಸ್ಟಿಗೆ ಖಾರ ಸಿಗ್ತದೆ. ನನಗೆ ಸ್ವಲ್ಪ ಸ್ಪೈಸಿ ಇಷ್ಟ. ಚೆನ್ನಾಗಿ. ಸೊ ಇದು ಊಟಕ್ಕೆ ಹೇಳ್ಬಾರ್ಸಿ ಅಲ್ವಾ? ಸಾರು, ತಿಳಿ ಸಾರು ಈ ಟೈಮ್ಗೆ ಬೇಡ, ಊಟದ ಜೊತೆಗೆ ಚೆನ್ನಾಗಿರುತ್ತೆ. ತಿಳಿ ಸಾರು ಇದ್ದಿದ್ರೆ ಒಳ್ಳೇದಾಗುತ್ತೆ. ಅನ್ನ ತಿಳಿಸಾರು ಜೊತೆಗಿದ್ರೆ ಬೇರೆ ಏನು ಬೇಡ, ಪಲ್ಯ ಅದು ಇದು ಅಂತ ಏನು ಬೇಡ, ಇಷ್ಟೇ ಸಾಕು ಅಲ್ವಾ? ಥ್ಯಾಂಕ್ ಯು. ಸೂಪರ್, ತುಂಬ ಚೆನ್ನಾಗಿದೆ. ಸೊ ಲಡ್ಡು ನಾನು ಕಟ್ಟಿದ್ದು ನೋಡಿ ವಕ್ರವಾಗಿದೆ. ನೀವೇ ತೊಗೊಳ್ಳಿ. ಸಾಫ್ಟಾಗಿ. ನಾನು ಫಸ್ಟೇ ಹೇಳಿದೆ, ಕಾರ್ಯಕ್ರಮದ ಶುರುವಲ್ಲೇ ಹೇಳಿದೆ, ಕೈ ರುಚಿ ಅದ್ಭುತ. ಥ್ಯಾಂಕ್ ಯು. ಇನ್ಸ್ಟಂಟ್ ರೆಸಿಪೀಸ್ ನಿಮ್ಮದು, ಜಟ್ಪಟ್ ಅಡುಗೆ, ಟೇಸ್ಟ್ ಮಾತ್ರ ಥ್ಯಾಂಕ್ ಯು ಸೂಪರ್ ಇರುತ್ತೆ. ಅದರಲ್ಲಿ ಆಚೆ ಈಚೆ ಜಾಸ್ತಿ ಆಯಿತು ಕಮ್ಮಿ ಆಯಿತು ಅಂತ ಏನೂ ಹೇಳುವಾಗಿಲ್ಲ. ಪರ್ಫೆಕ್ಟ್. ಓಕೆ ಥ್ಯಾಂಕ್ ಯು. ಸೂಪರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಬ್ಬ ಕಳೀತು ಅಂತ ಹೇಳಿದ್ರೆ ನೆಕ್ಸ್ಟ್ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಷ್ಟು ನಮಗೆ ಅಡುಗೆಯನ್ನು ಹೇಳ್ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ಮೇಡಮ್, ಸೂಪರ್ ಆಗಿರುವಂಥ ಅಡುಗೆಯನ್ನು ನಮಗೆ ಹೇಳ್ಕೊಟ್ಟಿದ್ರಿ. ಒಳ್ಳೆ ರುಚಿಕರವಾದಂಥ ಅಡುಗೆ. ಸೊ ಅದಕ್ಕೋಸ್ಕರ ಸಂತೋಷ್ ರೈಸ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆ ನಿಮ್ಮ ಅಡುಗೆ ಏನೋ ಜಟ್ಪಟ್, ಇದು ಇನ್ನೂ ಜಟ್ಪಟ್ ಮಾಡುತ್ತೆ. ಹೌದಾ? ಸೊ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು. ಇದನ್ನೇ ಮಾಡುವ ಇನ್ನೊಂದು ಬಾರಿ. ಹಾಗೆಯೇ ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ ಅಂತ ಹೇಳುತ್ತೆ. ಹಾಗೆಯೇ ಇದರಿಂದ ನೀವು ಏನಾದರೂ ಬಟ್ಟೆ ಒಗ್ದ್ರೆ ಒಳ್ಳೆ ಪರಿಮಳಯುಕ್ತನೂ ಆಗಿರುತ್ತೆ, ಶುಭ್ರವಾಗೂ ಇರುತ್ತೆ. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು. ಸೊ ಮಧ್ಯಾಹ್ನದ ಊಟಕ್ಕೆ ಹೇಳಿ ಮಾಡಿಸಿದ್ದು ಅಷ್ಟು ಚೆನ್ನಾಗಿದೆ. ಸೊ ಮಧ್ಯಾಹ್ನದ ಹೊತ್ತು ನಿಮಗೆ ಏನು ಸೈಡ್ಗೆ ಏನು ಇಲ್ಲ ಅಂತ ಹೇಳಿದ್ರೆ ಇದನ್ನು ಟ್ರೈ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.